ಮಂಗಳೂರಿನ ಮಂಗಳದೇವಿ ಶಾಂತದುರ್ಗ ಸ್ವಸಹಾಯ ಸಂಘದ ವತಿಯಿಂದ ಸಸ್ಯ ಮೇಳ ವಸ್ತು ಪ್ರದರ್ಶನ ಮಾರಾಟ ಮೇಳ ಕದ್ರಿ ಉದ್ಯಾನವನದಲ್ಲಿ ನಡೆಯಿತು. 3 ದಿನಗಳ ಕಾಲ ನಡೆಯುವ ಈ ಸಸ್ಯ ಮೇಳ ಹಾಗೂ ವಸ್ತು ಪ್ರದರ್ಶನ ಮಾರಾಟ ಮೇಳಕ್ಕೆ ನೂರಾರು ಮಂದಿ ಭೇಟಿ ನೀಡಿ ತಮಗಿಷ್ಟವಾದ ಗಿಡಗಳನ್ನು ಖರೀದಿಸ್ತಾ ಇದ್ದಾರೆ. ಶನಿವಾರ ಹಾಗೂ ಭಾನುವಾರದಂದು ಕಿಕ್ಕಿರಿದು ಸೇರಿದ ಜನಸಂದಣಿ ಕದ್ರಿ ಪಾರ್ಕ್ನಲ್ಲಿ ಕಂಡುಬಂದಿದ್ದು, ಇಲ್ಲಿಗೆ ಭೇಟಿ ನೀಡುವ ಗ್ರಾಹಕರ ಉತ್ಸಾಹವನ್ನು ಇಮ್ಮಡಿಗೊಳಿಸಿದೆ. ಸ್ವಾಗತ ದ್ವಾರದ ಬಳಿ ಅತ್ಯಂತ ಆಕರ್ಷಣೀಯವಾದ ಹೂಗಳಿಂದ ನಿರ್ಮಾಣಗೊಂಡಿರುವ ದಾರವನ್ನು ಕೂಡ ನಿರ್ಮಿಸಲಾಗಿದೆ.